ಹಾಗಾಗಿ ಅಲ್ಲಿ ಹೋದಾಗಲ್ಲ ಈ ಅದ್ಭುತಗಳೆಲ್ಲ ನಾನು ನೋಡ್ತಾ ಇದ್ದೆ, ಬಂದು ನನ್ನ ಹೆಂಡತಿಗೆ ಹೇಳ್ತಾ ಇದ್ದೆ, ಮಕ್ಕಳಿಗೆ ಹೇಳ್ತಾ ಇದ್ದೆ. ಅಯ್ಯೋ ಅನ್ನೋರು ಅವ್ರು ನೋಡೋದು ಅವಕಾಶ ಸಿಗಲ್ಲ. ಈಗ ಬೆಂಗಳೂರು ಜನ ಎಲ್ಲರೂ ನೋಡುವಂಥ ಇದು ಬರೀ ಟ್ರೈಲರ್ ಅಷ್ಟೇ, ಮೇನ್ ಪಿಕ್ಚರ್ ಅಲ್ಲಿದೆ. ದಯವಿಟ್ಟು ಎಲ್ಲರೂ ಪ್ರವಾಸ ಹೋಗಬೇಕು, ಅದನ್ನ ನೋಡ್ಬೇಕಂದ್ರೆ ಆ ಇಡೀ ಜಾಗದಲ್ಲಿ ಆ ಜನ ಆಗಲಿ, ಅವ್ರ ಭಾಷೆ ಆಗಲಿ, ಒಂದು ಆ ಪುಣ್ಯಕ್ಷೇತ್ರಗಳಾಗಲಿ, ಆ ದೇವಸ್ಥಾನಗಳಾಗಲಿ, ಒಂದು ದಿವ್ಯ ಪ್ರಭಾವಳಿ ಇದೆ ಆ ಇಡೀ ರೀಜನ್ಗೆ. ಅದರ ಒಂದು ಸಣ್ಣ ಸ್ಯಾಂಪಲ್ ಬೆಂಗಳೂರಿಗೆ ಇವರು ತೋರಿಸಿದ್ದಾರೆ ಅನಿಸುತ್ತೆ. ಹಾಗಾಗಿ ನಮ್ಮತನ ಅಂತ ಒಂದಿದೆ, ಆ ನಮ್ಮತನವನ್ನು ಸಂಭ್ರಮಿಸುವಂಥ ಕಾರ್ಯಕ್ರಮ ಇದು. ಮಂಗಳೂರು, ಉಡುಪಿ, ಆ ಕಡೆ ಕರಾವಳಿರೋ ಎಲ್ಲ ವಿಷಯಗಳಿದೆ. ಅಲ್ಲಿರೋ ಸಮುದ್ರ ಒಂದು ಇಲ್ಲಿ ತರಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಜನ ಸೇರಿ ಆ ಜನಸಾಗರನೂ ಮಾಡಿಬಿಟ್ಟಿದ್ದಾರೆ. ಹೌದೇನು? ಹಾಂ, ನಿಜವೂ ಕಾಂತಾರ ಅಂತ ಫಿಲ್ಮ್, ಅದೇ ಕಾಂತಾರ ಯಾಕೆ ಹಿಟ್ಟಾಯಿತು ನಮಗೆಲ್ಲ, ಯಾಕೆ ಅಷ್ಟು ಹತ್ರ ಆಯಿತು ಅಂದರೆ ನಮ್ಮತನ, ನಮ್ಮ ಮಣ್ಣಿನ ಕತೆ ಅದು. ಅದನ್ನು ಹೊರಗಡೆ ಬೇರೆ ಬೇರೆ ಭಾಗಗಳಿಗೆ ಎಷ್ಟೊಂದು ಜನಕ್ಕೆ ಅದೆಲ್ಲ ಗೊತ್ತಿರಲಿಲ್ಲ. ಅದನ್ನು ಚಿತ್ರದ ಮೂಲಕ ಪರಿಚಯ ಮಾಡಿದ್ರು, ಭಾವನೆಗಳ ಮೂಲಕ ಪರಿಚಯ ಮಾಡಿದ್ರು, ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಾಯಿತು. ಎಲ್ರಿಗೂ ಆಲ್ರೆಡಿ ಒಂದು ಆಸಕ್ತಿ ಇದೆ. ಅದನ್ನು ಮತ್ತೆ ಈ ಥರ ಒಂದು ಈವೆಂಟ್ ನಡೆದಾಗ ಎಲ್ಲದಕ್ಕಿಂತ ರೀ ಜನ ಬರೀ ಅವ್ರ ಮೊಬೈಲ್ ಉಂಟು, ಅವರು ಉಂಟು, ಅವ್ರ ಮನೆ ಉಂಟು ಅಂತ ಇದ್ಬಿಟ್ಟಿದ್ದಾರೆ ರೀ. ಈ ಥರ ಜನ ಬಂದು ಸೇರೋಕ್ಕೆ ಈ ಥರ ಒಂದು ಅವಕಾಶಗಳು ಸಿಗಬೇಕು. ಇಲ್ಲಿ ಆ ಕಲ್ಚರ್, ಆ ಹುಲಿವೇಷ, ಡ್ಯಾನ್ಸ್ ಎಲ್ಲ ನೋಡಿದ್ರೆ ನೀವು ಎಷ್ಟು ಜನ ಎಂಜಾಯ್ ಮಾಡ್ತೀರಂದರೆ, ಸೊ ಜನ ಸೇರೋಕ್ಕೆ ಒಂದು ಹಿತವಾದ ಒಂದು ವಿಷಯಗಳು ಈ ಥರ ನಡೀತಾ ಇದ್ರೆ ಚೆನ್ನಾಗಿ. ಅದ್ಭುತವಾಗಿದೆ ನಿಜವಾಗ್ಲೂ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ. ಗುರು ತುಂಬ ಹೇಳೋರು, ಸುಮ್ಮನೆ ಒಂದ್ಸತಿ ನೋಡಿ ಬಂದು ಹೆಂಗೆ ಮಾಡಿದ್ದೀವಿ ಅಂತ ಒಂದು ಅದ್ಭುತವಾದ ಲೋಕನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಭಾಳ ಭಾಳ ಸಂತೋಷ. ಖಂಡಿತ ನೋಡಿ, ಇದೇ ಥರ ನಂಟು. ಕಾಂತಾರ ಸಿನಿಮಾ ನೋಡಿದ್ದೆ, ಈಗ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ಹೌದೌದು, ಎಲ್ಲ ಸ್ಪೆಷಲ್, ನಿಜವಾಗ್ಲೂ ತುಂಬಾ ಸ್ಪೆಷಲ್. ಒಂದ್ ವರ್ಡ್ ಅಲ್ಲಿ ಈ ಜನಸಾಗರ ಇಷ್ಟೆಲ್ಲ ಜನ ನೋಡ್ತಾ ಇದ್ದೀರಾ, ಸೌಂಡ್ಸ್ ಇದೆ, ಕೋಣಗಳಿದಾವೆ, ಏನ್ ಹೇಳ್ಬೇಕು ಅಂತ ಅನ್ಸುತ್ತೆ? ಕೆಲವೊಂದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಎಂಜಾಯ್ ಮಾಡ್ಬೋದು ಅಷ್ಟೇ, ಅದನ್ನ ವರ್ಡ್ಸ್ ಅಲ್ಲಿ ಹೇಳೋಕ್ಕಾಗಲ್ಲ. ಇವ್ರು ಹೇಳ್ತಾರೆ ನೋಡಿ ವರ್ಡ್ಸ್ ಅಲ್ಲಿ. ಇಲ್ಲ, ಆಕ್ಚುಲಿ ಉಪ್ಪಿ ಅವರು ಆ ಡೈಲಾಗ್ ಹೇಳಿದ್ದಂದ್ರೆ ಡೆಫಿನೆಟ್ ಆಗಿ ದಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ. ಸರ್, ಕರಾವಳಿ ಭಾಗದಲ್ಲಿ ಅಲ್ಲ, ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಕರಾವಳಿಯಲ್ಲಿ ನಾನು ಜನ ಸೇರೋದು ನೋಡಿದ್ದೀನಿ, ಬಟ್ ಬೆಂಗಳೂರಲ್ಲೂ ಕಮಲ ನಡೆದಾಗ ಇಷ್ಟೊಂದು ಜನ ಸೇರ್ತಾರಂತ ನನಗೆ ಯಾವತ್ತೂ ಊಹೆನೂ ಇರಲಿಲ್ಲ. ಸೊ ಆಮೇಲೆ ಕಮಲ ನನಗೇನು ಹೊಸದಲ್ಲ, ಬಟ್ ಎಲ್ಲ ಊರವರೇ ಬಂದು ಓಡ್ತಾ ಇದ್ದಾರೆ. ಬೇಡಿಕೆ ಕೂಡ ಇದೆ, ಕಾಂತಾರ ಸಿನಿಮಾದ ಕೋಣಗಳಿದ್ದಾವೆ, ಅವರ ಮಾಲೀಕರು ಹೇಳ್ತಿದ್ದಾರೆ ರಿಷಬ್ ಶೆಟ್ಟಿ ಅವರು ಬಂದಿಲ್ಲ ಅಂತ. ಈ ಮೆಸೇಜ್ ಅವರಿಗೆ ತಲುಪಿಸ್ತೀರಾ? ರಿಷಬ್ ಎಲ್ಲ ಕಮಲ ನಡೆದಲ್ಲೆಲ್ಲ ಹೋಗ್ಬೇಕು ಅವ್ನು, ಹಂಗಿದ್ರೆ ಅವ್ನು ಸಿನಿಮಾದಲ್ಲಿ ಕಮಲ ಯೂಸ್ ಮಾಡಿದಾರೆ ಅಂತ ಹೇಳಿದ್ವಿ. ಬಟ್ ಅವನು ಕಾಂತಾರ 2ದು ಪ್ರಿಪ್ರೇಷನಲ್ಲಿ ಇದ್ದಾನೆ, ಮಂಗಳೂರಲ್ಲಿದ್ದಾನೆ. ಅವ್ನು ಬೆಂಗಳೂರಲ್ಲಿದ್ದರೆ ಡೆಫಿನೆಟ್ಲಿ ಬರಲೇಬೇಕಿತ್ತು. ಗುರುವಣ್ಣ ಕರೆದಾಗ ಬರದೇ ಇರೋಕ್ಕಾಗಲ್ಲ ಅವನು. ಈ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ರಾಜ್ಯದ ಚೆನ್ನೈಯವರಾಗಿರ್ಬೋದು, ತಮಿಳುನಾಡಿನವರು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ಇಲ್ಲಿಗೆ. ಸೊ ಅವರಿಗೆ ಕಾಂತಾರದ ಇನ್ಸ್ಪೈರ್ ಇಟ್ಕೊಂಡು ಬಂದಿರುವಂಥದ್ದು. ಸೊ ಅವ್ರಿಗೆ ಏನು ಹೇಳ್ತೀರಾ? ಎಂಜಾಯ್ ಮಾಡಿ ಅಷ್ಟೇ, ಇನ್ನೇನು ಹೇಳಕ್ಕೆ. ಅಂದರೆ ಇವರು ಇನ್ವೈಟ್ ಮಾಡ್ಬೇಕಾದ್ರೆ ಆಲ್ರೆಡಿ ಡಿಸೈಡೆಡ್ 3 ಲಕ್ಷದಿಂದ 5 ಲಕ್ಷ ಜನ ಬರ್ತಾರೆ ಅಂತ. ಇವತ್ತು ಅಂದರೆ ಅಲ್ಲಿ ಸರ್ಪ್ರೈಸ್ ಅಂದರೆ ನನಗೆ ಅವ್ರು ಹೇಳಿದಾಗ ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ. ಬಟ್ ನಿನ್ನೆ 3 ಲಕ್ಷ ಜನ ಆಗಿದೆ ಅಂತ, ಇವತ್ತು 5 ಲಕ್ಷ ಜನ ಆಗ್ತಾ ಇದ್ದಾರೆ. ಸರ್, ಕಂಬಳ ಅನ್ನುವಂಥದ್ದು ಸಾಮಾನ್ಯ ಇಲ್ಲಿ ಮಾತ್ರ ಅಲ್ಲ, ಕರಾವಳಿ ನೋಡಿ ಬೆಳೆದವರು ಫಸ್ಟ್ ಟೈಮ್ ಇಲ್ಲಿಗೆ ಬೆಂಗಳೂರಿಗೆ ಬಂದಿದೆ. ಸೊ ಅಲ್ಲಿ ಸ್ಟೇಜಲ್ಲಿ ಕುಳಿತು ಅಷ್ಟು ಜನ ಕೋಣಗಳನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಅಂದರೆ ಖುಷಿ ಆಯಿತು. ಅಂದರೆ ಪ್ರತಿ ವರ್ಷ ಇದನ್ನು ಖುಷಿ ಆಯಿತು. ಬನ್ನಿ ನಾನು ಹೇಳಿದೆ, ಇವಾಗ ಬೈತಾಳೆ ನನಗೆ ದೀಪಿಕಾ ಅಂತ. ತುಂಬ ಅಂದರೆ ತುಂಬ ಹೆಮ್ಮೆಯ ವಿಷಯ ಇದು. ಯಾಕೆಂದರೆ ನಾನು ಒಂದು ಮಂಗಳೂರವಳಾಗಿ ನಮ್ಮ ಒಂದು ಕಲ್ಚರ್, ನಮ್ಮ ಒಂದು ಟ್ರೆಡಿಷನ್ ಬೆಂಗಳೂರಲ್ಲಿ ಇವತ್ತು ಎಲ್ಲರೂ ನೋಡೋಕೆ ಒಂದು ಅವಕಾಶ ಸಿಕ್ಕಿದೆ, ಖುಷಿ ಆಗ್ತಿದೆ. ಆ್ಯಂಡ್ ನನಗೂ ಆ್ಯಕ್ಚುಲಿ ಬೆಂಗಳೂರು ಬಂದಮೇಲೆ, ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ತುಂಬ ವರ್ಷ ಆಯಿತು ನಾನು ನೋಡಿದೆ. ಇವತ್ತು ಇಲ್ಲಿ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಹೀಗೇ ಎವ್ರಿ ಇಯರ್ ಈ ಥರ ಒಂದು ಇವೆಂಟ್ ಇಲ್ಲಿನೂ ಮಾಡಬೇಕು. ಬೆಂಗಳೂರಲ್ಲಿ ಇದ್ದವ್ರಿಗೂ ಒಂದು ಒಳ್ಳೆ ಅಪಾರ್ಚುನಿಟಿ, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಮ್ಮ ಕಲ್ಚರ್, ತುಳುನಾಡು ಕಲ್ಚರ್ ಎಷ್ಟು ಬ್ಯೂಟಿಫುಲ್ ಅಂತ ಇವತ್ತು ಎಲ್ಲರೂ ಗೊತ್ತಾಯಿತು. 52 ಎಕರೆಯಲ್ಲಿ ಈ ಒಂದು ಕಮಲ ನಡೀತಾ ಇದೆ, ಬೇರೆ ಬೇರೆ ಸ್ಟಾಲ್ಸ್ ಜೊತೆಗೆ ಅಂದರೆ ಓವರಾಲ್ ಆಗಿ ಫಸ್ಟ್ ಟೈಮ್ ರಾಜಧಾನಿ
ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಹೌದು, ಬಟ್ ನಾಟ್ ದ ಲಾಸ್ಟ್ ಟೈಮ್ ಫಾರ್ ಶೋರ್. ಇನ್ನು ಎವ್ರಿ ಇಯರ್ ಈ ಥರ ಒಂದು ಇವೆಂಟ್ ಇಲ್ಲಿ ಆಗಬೇಕು, ಎಲ್ಲರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇಟ್ಸ್ ವೆರಿ ಬ್ಯೂಟಿಫುಲ್. ಮಂಗಳೂರಲ್ಲಿದ್ದಾಗ ಅದೇ ಒಂದು 5-6 ಇಯರ್ಸ್ ಮುಂಚೆ ಅನಿಸುತ್ತೆ. ಆ್ಯಕ್ಚುಲಿ ಆ 6 ಇಯರ್ಸ್ ಆದಮೇಲೆ ಇವತ್ತೇ ನೋಡೋದು. ಆ್ಯಂಡ್ ಒಂಥರ ಆ ಸ್ಟೇಜ್ ಮೇಲೆ ಕೂತಿದ್ದಾಗ ಒಂದು ತುಂಬ ಪ್ರೌಡ್ ಫೀಲಿಂಗ್ ನಮಗೆ. ಮಂಗಳೂರವ್ರು ನಮ್ಮ ಕಲ್ಚರ್ ಇಲ್ಲಿ ತೋರಿಸ್ತಿದ್ದಾರೆ, ಇಷ್ಟು ಜನ, ಆ್ಯಂಡ್ ಅದಕ್ಕಿಂತ ಜಾಸ್ತಿ ಜನ ಸೇರಿದು ನೋಡಿ ತುಂಬ ಖುಷಿ ಆಯಿತು. ರಿಯಲಿ? ಇದು ನನಗೆ ಗೊತ್ತಿರಲಿಲ್ಲ. ಐ ಆಮ್ ಸೋ ಹ್ಯಾಪಿ ದಟ್ ದಿಸ್ ಇಸ್ ಹ್ಯಾಪನ್. ಬಟ್ ಆ್ಯಕ್ಚುಲಿ ನಾನು ಅದನ್ನು ನೋಡಬೇಕು, ನಾನು ನೋಡಲಿಲ್ಲ. ಬಟ್ ಪ್ರೌಡ್ ಫೀಲಿಂಗ್ ಫಾರ್ ಶೋರ್. ತುಂಬ ಪ್ರೌಡ್ ಫೀಲ್ ಅನ್ನಿಸ್ತದೆ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯದ ನಮ್ಮದೇ ಕನ್ನಡದ ಜೊತೆಯಲ್ಲಿ ನಮ್ಮ ಸೋದರ ಭಾಷೆಯಾದ ತುಳುನಾಡಿನವರು ಲಕ್ಷಾಂತರ ಜನ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಈ ಸಂಘಟನೆಯನ್ನು ನೋಡಿದಾಗ ಈ ರೀತಿ ಆಗಬೇಕು ಅಂತ ನಮಗೂ ಅನ್ನಿಸ್ತಾ ಇದೆ. ರಾಜ್ಯವನ್ನು ಕಾಪಾಡಬೇಕಾದ್ರೆ ಅಥವಾ ದೇಶವನ್ನು ಕಾಪಾಡಬೇಕಾದ್ರೆ ಎಲ್ಲ ಮರೆತು ನಾವು ಸಂಘಟಕರಾಗಬೇಕು ಅನ್ನೋದಕ್ಕೆ ಈ ಕಂಬಳ ಒಂದು ಮಾದರಿ. ಕಂಬಳ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಕ್ರೀಡೆ ಅಂದರೆ ಜಾನಪದ ಕ್ರೀಡೆ. ಅದು ತುಳುನಾಡಿಗೆ ತುಂಬ ಅದ್ಭುತವಾದಂಥ ಕಲೆ. ಅದು ಮನೋರಂಜನೆಯೂ ಹೌದು, ಮಾನಸಿಕ ಸಂತೋಷವೂ ಹೌದು, ಜೊತೆಗೆ ಎಲ್ಲೋ ಒಂದು ಕಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಬೇರೆ ಬೇರೆ ವಿಚಾರಗಳನ್ನು, ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು ಎತ್ತಿಡಿತಕ್ಕಂಥ ಕೆಲಸ. ಹಾಗಾಗಿ ಬೆಂಗಳೂರಿನಲ್ಲಿ ಮಾಡಿರೋ ಸಂತೋಷ ಇದು ನಿರಂತರವಾಗಲಿ. ರಾಷ್ಟ್ರೀಯ ಭಾಷೆಗೆ ಹೇಗೆ ಹೊತ್ತು ಕೊಡ್ತಾ ಇದ್ದೀವೋ ತುಳು ಭಾಷೆಗೆ, ಹಾಗೆ ಈ ತುಳು ಕಂಬಳವನ್ನು ನಾಡಿನ ಅದಕ್ಕೂ ರಾಷ್ಟ್ರೀಯತೆ ಸಿಗಲಿ ಅನ್ನೋದು ನನ್ನ ರಾಜ್ಯದ ನಮ್ಮ ಎಲ್ಲರ ಪರವಾಗಿ ರಾಜ್ಯಕ್ಕೆ ಹಕ್ಕೊತ್ತಾಯವನ್ನು ಕೂಡ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜಧಾನಿಗೆ ಎಂಟ್ರಿ ಕೊಟ್ಟಿರೋದು ಕಂಬಳ. ಇಷ್ಟು ಜನಸಾಗರ ಎಕ್ಸ್ಪೆಕ್ಟೇಷನ್ ಇಲ್ಲ ಖಂಡಿತವಲ್ಲೂ ಇಲ್ಲ. ಯಾವುದೇ ಒಂದು ರಾಜಕೀಯಕ್ಕೂ ಕೂಡ ದುಡ್ಡು ಕೊಟ್ಟು ಜನ ಕರ್ಕೊಂಬಂದ್ರು ಹಿಂಗೆ ಬರೋದಿಲ್ಲ. ಜಾತ್ರೆ ನಮ್ಮ ಹಳ್ಳಿ ಕಡೆ ಬನಶಂಕರಿ ಜಾತ್ರೆ, ಕೊಟ್ಟೂರಪ್ಪನ ಜಾತ್ರೆ, ಸಿದ್ಧಗಂಗಾ ಮಠದ ಜಾತ್ರೆ ಅಂದಾಗ ಜನ ಸೇರ್ತಾರೆ, ಜಾನುವಾರು ಸೇರ್ತಾರೆ. ಈ ಥರದ ಒಂದು ಕಂಬಳಕ್ಕೆ ಜನ ಸೇರಿರೋದು, ವಾಲಂಟರಿ ಆಗಿ ಬಂದು ಸೇರಿರೋದು, ಆನಂದ ಪಡ್ತಿರೋದು, ಪಕ್ಷ ಭೇದ ಮರೆತು ಇದು ರಾಷ್ಟ್ರದ ಹಿತವನ್ನು ಕಾಪಾಡಬೇಕಾದ್ರೆ ನಾವೆಲ್ಲರೂ ಈ ಮುಂದಿನ ಚುನಾವಣೆಯಲ್ಲಿ ಇದಾಗಬೇಕಾಗಿದೆ. ಈ ರೀತಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಒಂದಾಗಿ ಸಂವಿಧಾನವನ್ನು ಉಳಿಸಬೇಕು, ರಕ್ಷಣೆ ಮಾಡಬೇಕು ಅನ್ನೋದೇ ಅದು ಕಂಬಳವೇ ಮಾದರಿ ಆಗಲಿ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.